Hi, welcome to my YouTube channel Anyani Manushy, and my name is Dikshit and this is my first video. I hope you guys will like my content and will support me. ನಾನು ಓವರ್ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀನಿ, ಮಿಸ್ಟೇಕ್ಸ್ ಸೂಪರಾಗಿ ಮಾಡ್ತೀನಿ. ಸೊ ಇದೆರಡು ಮಾಡಿದ್ರು ಮಾಡಿಲ್ಲ ಅಂದರು ಪ್ಲೀಸ್ ಫಾರ್ಗಿವ್ ಮಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಏನಿಲ್ಲ, ಸ್ವಲ್ಪ ಸ್ವಿಮ್ಮಿಂಗ್ ಮಾಡಿ ಒಂದು ಶಾರ್ಟ್ ರೈಡ್ ಹೋಗೋಕ್ಕಿದೆ, ಹೋಗ್ಬಿಟ್ಟು ಬರೋಣ ಬನ್ನಿ. ಲೆಟ್ಸ್ ಸ್ಟಾರ್ಟ್. ನಾನೇನು ಗೊತ್ತಾ, ಇಷ್ಟರವರೆಗೆ ನನ್ನ ಲೈಫಲ್ಲಿ ಯಾವುದನ್ನಾದರೂ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಕಲ್ತಿರೋದಂದರೆ ಅದು ಸ್ವಿಮ್ಮಿಂಗ್. ಇಷ್ಟ ಯಾಕಂತ ಸ್ವಿಮ್ಮಿಂಗ್ ಬರೋರು ಗೊತ್ತು, ಕಷ್ಟ ಯಾಕಂತ ಯಾರಿಗೂ ಸ್ವಿಮ್ಮಿಂಗ್ ಗೊತ್ತಿಲ್ಲ ಅವ್ರಿಗೆ ಗೊತ್ತು. ಯಾಕಂದರೆ ನೀರಲ್ಲಿ ಮುಳುಗೋದು ತಮಾಷೆ ಅಲ್ಲ. ಬನ್ನಿ ಒಂದು ಫ್ಲಿಪ್ ಹೊಡಿಯೋಣ ಇವಾಗ. Please don't get inspired by this video and please do not try this. ಸ್ವಿಮ್ಮಿಂಗ್ ಬಂದಿಲ್ಲ ಅಂತಂದರೆ ಇನ್ನು ಪ್ಲೀಸ್ ಯಾರ್ಯಾರೋ ಬಾವಿಗೆ ಹಾರಕ್ಕೆ ಹೋಗ್ಬೇಡಿ. ಜಸ್ಟ್ ಸ್ನಾನ ಮಾಡುವಾಗ ಬಾತ್ರೂಮಲ್ಲಿ ಬಕೆಟ್ ಒಳಗಡೆ ಜಸ್ಟ್ 30 ಸೆಕೆಂಡ್ಸ್ ನಿಮ್ಮ ಮೂಗ್ನ ಡಿಪ್ ಮಾಡಿ. ಕಷ್ಟ ಏನಂತ ಅರ್ಥ ಆಗುತ್ತೆ. ಸಿ ಇಫ್ ಯು ಗೆಟ್ ಅ ಚಾನ್ಸ್ ಟು ಲರ್ನ್ ಸ್ವಿಮ್ಮಿಂಗ್, ಪ್ಲೀಸ್ ಡೋಂಟ್ ಮಿಸ್ ಇಟ್. ಹೆಂಗಾದರೂ ಕಲ್ತ್ಬಿಡಿ. Bisle Ghat, Mallalli falls. Guys, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊರಡ್ತಾ ಇದ್ದೀನಿ ನಾನು. ಐ ಆಮ್ ಹೆಡ್ಡಿಂಗ್ ಟುವರ್ಡ್ಸ್ Bisle Ghat. ಸೊ ನಾನು ಆಫ್ಟರ್ ಅ ಲಾಂಗ್ ಟೈಮ್ ಹೊರಗಡೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಲಾಕ್ಡೌನ್ಗಿಂತ ಮುಂಚೆ ಬೆಂಗಳೂರಲ್ಲಿ ವೀಕೆಂಡಲ್ಲಿ ಹೋಗ್ತಾ ಇದ್ದೆ, NGO ಹೋಗ್ತಾ ಇದ್ದೆ, ಆಮೇಲೆ ಟ್ರೆಕ್ಕಿಂಗ್ ಇಲ್ಲಾಂದರೆ ಸೋಲೋ ಟ್ರಾವೆಲಿಂಗ್, ಒಬ್ಬನೇ ಎಲ್ಲಾದರೂ ಟ್ರಾವೆಲ್ ಮಾಡ್ತಾಯಿದ್ದೆ. ಅದು ಲಾಕ್ಡೌನ್ ಆದಮೇಲೆ ಮನೆಯಲ್ಲೇ ಇದ್ದೀನಿ. ನೆಟ್ಫ್ಲಿಕ್ಸ್, ಪಬ್ಜಿ, ಚಿಪ್ಸ್, ಲಡ್ಡು, ಆಮೇಲೆ ವರ್ಕ್ ಫ್ರಮ್ ಹೋಮ್ ಇದೇ ಆಯಿತು. ಚಾಕ್ಲೇಟ್ಸ್ ಆಗಬೇಕು, ಒಂದು ಚಾಕ್ಲೇಟ್ ಇಲ್ಲ ಅಂದರೆ ಟ್ರಾವೆಲ್ ಮಾಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಚಾಕ್ಲೇಟ್ ಇಲ್ಲಿ ಸಿಗುತ್ತೆ ಗೊತ್ತಿಲ್ಲ. ವಿದೌಟ್ ಚಾಕ್ಲೇಟ್ ಐ ಕಾಂಟ್ ರೈಡ್ ಯಾರ್. ಚಾಕ್ಲೇಟ್ಸ್ ಆಗಬೇಕಿಲ್ಲ ಅಂದರೆ ಐಸ್ ಕ್ರೀಮ್ ಬೇಕು, ಇಲ್ಲಾಂದರೆ ನನ್ನಿಂದ ಆಗಲ್ಲ. ಅಂಕಲ್ ನಮಸ್ತೆ. ನನಗೆ ಒಬ್ಬನೇ ಟ್ರಾವೆಲ್ ಮಾಡೋದಂದರೆ ತುಂಬ ಇಷ್ಟ. ಅಂದರೆ ಫ್ರೆಂಡ್ಸ್ ಜೊತೆ ಹೋಗಲ್ಲ ಅಂತ ಏನಿಲ್ಲ, ಹೋಗ್ತೀನಿ. 50% ಒಬ್ಬನೇ ಟ್ರಾವೆಲ್ ಮಾಡಿ, 50% ಫ್ರೆಂಡ್ಸ್ ಜೊತೆ ಇದ್ದಾರೆ. ನನಗೂ ಇದ್ದಾರೆ, ಟ್ರೂ ಫ್ರೆಂಡ್ಸ್ ಇದ್ದಾರೆ, ಫೇಕ್ ಇದ್ದಾರೆ, ಎಲ್ಲ ಇದ್ದಾರೆ. ಅವ್ರ ಜೊತೆ ಎಲ್ಲ ಸ್ಪೆಂಡ್ ಮಾಡ್ತೀನಿ ಟೈಮ್, ಇಲ್ಲ ಅಂತೇನಿಲ್ಲ. ಒಬ್ಬನೇ ಟ್ರಾವೆಲ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ ನಿಮಗೆ ನೀವೇನಂತ ಅರ್ಥ ಆಗುತ್ತೆ. ಅಂದರೆ ವಿಲ್ ಗೆಟ್ ಟು ನೋ ಅಬೌಟ್ ಯುವರ್ ಸೆಲ್ಫ್. ಫ್ರೆಂಡ್ಸ್ ಜೊತೆ ಎಲ್ಲ ಹೋದರೆ ವಿಲ್ ಗೆಟ್ ಟು ನೋ ಅಬೌಟ್ ದೆಮ್ ಸೆಲ್ಫ್, ಅವ್ರ ಬಗ್ಗೆ ಗೊತ್ತಾಗುತ್ತೆ. ಅಂದರೆ ನನಗೆ ನನಗೆ ಯಾವ ಫುಡ್ ಇಷ್ಟ, ಯಾವ ಫ್ರೂಟ್ ಇಷ್ಟ, ಯಾವುದು ಗೊತ್ತಿರಲಿಲ್ಲ. ನಾನು ಯಾವಾಗ ಒಬ್ಬನೇ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದೆ, ಆಮೇಲೆ ನನಗೆ ಗೊತ್ತಾಯಿತು ನನಗೇನು ಇಷ್ಟ, ಏನು ಕಷ್ಟ ಅಂತ. ನಾಯಿ 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 ನನ್ನ ನಾಯಿ. ಇಲ್ಲಿ ಸ್ಪೀಡಾಗಿ ಹೋಗೋಕ್ಕೆ ಭಯ ಒಂದೇ, ಎಲ್ಲಿ ಹೋದ್ರು ನಾಯಿ ಕಾಟ, ಪಂಜಾಪೈ ಎಲ್ಲಿ ಹೋದ್ರು ನಾಯಿ. ನನ್ನ ಮಗಂದು ನಾಯಿ 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 ನಿಧಾನ ಡಿಯೋ. ನನ್ನಲ್ಲಿ ಡಿಯೋ ಇದೆ. ನನ್ನಲ್ಲಿ ಆ್ಯಕ್ಚುಲಿ ಇರೋದು ಇದು ನನ್ನ ಬೈಕಲ್ಲ, ಆ್ಯಕ್ಚುಲಿ ಇದು ನನ್ನ ಬಾವನ ಬೈಕ್. ಇದು ನನ್ನಲ್ಲಿರೋದು ಸ್ಕೂಟಿ. ಇದು ಬ್ಯಾಂಗ್ಳೂರಿಗೆ ಹೋಗದೆ 5 months ಆಯಿತು, 6 months. ಒಬ್ಬರು ಪರಿಚಯದವರು ಇದ್ದಾರೆ ನನಗೆ ಬಿಸ್ಲೆ ಘಾಟ್ ಹತ್ರ. ನನ್ನ ಊಟಕ್ಕೆ ಕರೆದಿದ್ದಾರೆ, ಹೋಗ್ಬೇಕು, ಆದ್ರೆ ಹೋಗ್ಬೇಕು. ಇವಾಗ ಕಾಲ್ ಮಾಡಬೇಕು ಅವರಿಗೆ.
ಸೊ ನಾನೇನು ಗೊತ್ತಾ, ಒಂದು ಗಾಡಿ ತಗೋಬೇಕು ಅಂತಲೇ ಪ್ಲ್ಯಾನಲ್ಲಿ ಇದ್ದೆ ಆ್ಯಕ್ಚುಲಿ. ಆದರೆ ಸ್ವಲ್ಪ ಸಿಚುವೇಶನ್ ಸರಿ ಇಲ್ಲ. ಅಂದರೆ ಇಫ್ ಯು ಹ್ಯಾವ್ ಕಮಿಟ್ಮೆಂಟ್ಸ್ ಮೋರ್ ದ್ಯಾನ್ ಯುವರ್ ಸ್ಯಾಲರಿ, ದೆನ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬ್ಯಾಲೆನ್ಸ್ ಯುವರ್ ಲೈಫ್. ಅಂದರೆ ಒಂದು ಬಿರಿಯಾನಿ ತಿನ್ನಬೇಕಿದ್ರೂ 10 ಸರಿ ಯೋಚನೆ ಮಾಡಬೇಕಾಗುತ್ತೆ. ಅಂದರೆ ಒಂದು ಬಿರಿಯಾನಿಯಿಂದಾಗಿ ಒಂದು EMI ಹೋಗಿ ಹಾಕ್ಸ್ಕೊಂಡ್ಬಿಡುತ್ತೆ. ಸ್ವಲ್ಪ ದಿನ ಹೋಗಲಿ, ಆಮೇಲೆ ತಗೊಳ್ಳೋಣ. ಹಂಗೆ ಚೆನ್ನಾಗಿದೆ ಈ ಬೈಕ್. ಈ ಮಿರರ್ ಒಂದು ಸ್ವಲ್ಪ ಚೇಂಜ್ ಮಾಡಿದರೆ H2 ಥರ ಕಾಣಿಸುತ್ತೆ. ಚಾಕ್ಲೇಟ್ಸ್ ತಿನ್ನಕ್ಕೊಂದು ಇವಾಗ ಪ್ಲೇಸಲ್ಲಿ ನಿಲ್ಲಿಸ್ಬೋದು. ಸರಿ ಬನ್ನಿ ನನ್ನ ಫ್ರೆಂಡ್ ಆಲ್ರೆಡಿ ಬಂದರು. ಹಾಂ ಅರ್ಧ ಟ್ಯಾಂಕ್ ಉಂಡು. ಅವ್ರು ಆ್ಯಕ್ಚುಲಿ ನನ್ನ ಬ್ಯಾಂಗ್ಳೂರು ಫ್ರೆಂಡ್ ಅವರು. ಹಾರ್ನ್ ನನ್ನಲ್ಲೇನು ಗೊತ್ತಾ, ನನಗೆ ಈಗ ಬೈಕಲ್ಲೇನು ಗೊತ್ತಾ, ಹೆಡ್ಲೈಟ್ ಆನ್ ಮಾಡಿದ್ರೆ ನೋಡಿ ಬಲ್ಲ, ಹೆಡ್ಲೈಟ್ ಆನ್ ಮಾಡಿದ್ರೆ ಹಾರ್ನ್ ಆಗಲ್ಲ, ಹೆಡ್ಲೈಟ್ ಆಫ್ ಮಾಡಿದ್ರೆ ಸ್ವಲ್ಪ ಆಗುತ್ತೆ. ఫోటోకి చెప్పారుండా సరే ఓకే. ಮನೆ ಹತ್ರ ಇರೋ ಈ ಥರ ಪ್ಲೇಸಿಗೆ ಬಂದರೆ ಇಷ್ಟೇನಂದರೆ ನಿಮ್ಮ ಪರಿಚಯದವ್ರು ಸಿಗ್ತಾರೆ. ಅಂದರೆ ಸ್ಕೂಲ್ ಮೇಟ್ಸ್, ಕಾಲೇಜ್ ಮೇಟ್ಸ್, ಇಲ್ಲಾಂದರೆ ಆಫೀಸ್ ಕೊಲೀಗ್ಸ್ ಯಾರಾದರೂ ಸಿಗ್ತಾರೆ ಒಬ್ಬರು. ನನಗೆ ಇವಾಗ ನನ್ನ ಡಿಗ್ರಿ ಕ್ಲಾಸ್ಮೇಟ್ ಒಬ್ಬ ಸಿಗ್ದ, ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದು. ನನಗೆ ಫೋಟೋ ತೆಗೆದೆ. ಇಂದು ಫೋಟೋ ಯಾವಾಗ ಸೆಂಡ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ನಾನು ಫೋಟೋ ಸೆಂಡ್ ಮಾಡೋದ್ರಲ್ಲಿ ತುಂಬ ಸೋಂಬೇರಿ. ಆ್ಯಕ್ಚುಲಿ ನನ್ನ ಫ್ರೆಂಡದ್ದು ಮಾವನ ಮನೆ, ಅಲ್ಲಿ ಊಟ ಮಾಡಿದೆ. ತುಂಬ ಪ್ರೀತಿಯಿಂದ ಊಟ ಮಾಡಿಸಿದ್ರು. ಚಿಕನ್ ಮಾಡೋಕ್ಕೆ ರೆಡಿ ಇದ್ದರು. ಆದರೆ ಚಿಕನ್ ತರೋಕ್ಕೆ 8 ಕಿಲೋಮೀಟ್ರ್ ಹೋಗಬೇಕು. ಪರವಾಗಿಲ್ಲ, ಫಿಶ್ ಕರಿ ಕೊಟ್ಟರು, ಸೂಪರಾಗಿತ್ತು ಊಟ. ಸೊ ನಾವಿವಾಗ ಒಂದು ಫಾಲ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಸೊ ಇದು ನನ್ನ ಫಸ್ಟ್ ವಿಡಿಯೋ. ಸೊ ಕ್ಲಾರಿಟಿ, ರಿಸಲ್ಟ್, ಫೈನಲ್ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅವಾಗ ಬಿಸ್ಲೆ ಘಾಟ್ಗೆ ಹೋದಾಗ ನನ್ನ ಬ್ಯಾಟ್ರಿ ಡ್ರೈನ್ ಆಗೋಯ್ತು. ಸೊ ಬ್ಯಾಗಲ್ಲಿ ಇಟ್ಟಿದ್ದೆ ಚಾರ್ಜ್ಗೆ. ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿ ಡ್ರಿಸಲಿಂಗ್ ಆಗ್ತಾ ಇದೆ. ಸೊ ಇವಾಗ ಜೋರಾಗಿ ಬಂದರೆ ಸೊ ದೆನ್ ಇಟ್ ವಿಲ್ ಬಿಕಮ್ ಅ ಪ್ರಾಬ್ಲಮ್ ಯಾರ್. ಇಟ್ಸ್ ರೇನಿಂಗ್ ಯಾರ್. Finally stop. ಪಾರ್ಟಿ ಆಗ್ತದೆ, ನಾನು ಜಾಯ್ನ್ ಆಗಲ್ಲ ಹೋಗಿ. Finally reached Mallalli Falls. It's beautiful.
ಈ ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಕಾಣಿಸ್ತಿಲ್ಲ ಆ್ಯಕ್ಚುಲಿ, ಆದರೆ ನಿಜವಾಗ್ಲೂ ವ್ಯೂಸ್ ಮಾತ್ರ ಸೂಪರ್ ಇದೆ. వనసెడ్డెత్తును బంగుడే వనసెడ్డెత్తునుంది సరే తిక్కుగా బాయ్. It was a beautiful ride. I really enjoyed it and I don't know about videos. Video ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ, ಆದರೆ ರೈಡ್ ಮಾತ್ರ ಸೂಪರ್ ಆಗಿತ್ತು. I can't express it more in words. So now I'm going back home. I'll keep my camera inside the bag, so we'll meet you once I reach home. ಗೈಸ್, ನಮ್ಮ ಮನೆಗೆ ರೀಚ್ ಆದೆ. ಆಗ್ತಿಲ್ಲ, ಫುಲ್ ಟೈರ್ಡ್. ನಾಳೆ ಒಂದು ಗಿಡ ನೆಡೋ ಕಾರ್ಯಕ್ರಮ ಇದೆ, ಅದರಲ್ಲಿ ಸಿಗೋಣ. ಪ್ರತಿ ವೀಡಿಯೋನು ಎಂಡ್ ಮಾಡುವಾಗ ಒಂದು ಗಿಡ ನೆಟ್ಟು ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನನ್ನ ಲೈಫಲ್ಲಿ ಸಿಹಿಗಿಂತ ಕಹಿಗೆ ಸ್ವಲ್ಪ ಜಾಸ್ತಿ ವ್ಯಾಲ್ಯೂ ಕೊಡ್ತೀನಿ, ಅಂದರೆ ಕೊಡಬೇಕಾಗುತ್ತೆ. ಸೊ ಕಹಿ ಬೇವಿಂದಲೇ ಶುರು ಮಾಡ್ತಾ ಇದ್ದೀನಿ ವೀಡಿಯೋನ. ಈ ಕಾನ್ಸೆಪ್ಟನ್ನ ಸಜೆಸ್ಟ್ ಮಾಡಿರೋದು ನನ್ನ ಫ್ರೆಂಡ್ ವೇದ್, ಅವನೇ ಸ್ಪಾನ್ಸರ್ ಮಾಡಿರೋದು ಈ ಗಿಡನ. ನನಗೇನು ಗೊತ್ತಾ, ಇವಾಗ ಗಿಡ ನೆಡೋದನ್ನ ವೀಡಿಯೋ ಮಾಡಿ ಶೋ ಆಫ್ ಮಾಡೋದು ತುಂಬ ಈಸಿ, ಆದರೆ ನೆಕ್ಸ್ಟ್ ನೆಟ್ಟಿರೋ ಗಿಡ ಬದುಕಿದೆ ಅಂತ ತೋರಿಸೋದಿದೆ ಅಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಸಾಕನ್ಸುತ್ತೆ ಡೀಪಾಗಿರೋದು. ಸೊ ನಾನೀಗೇನೆ ಪ್ರತಿ ವೀಡಿಯೋದಲ್ಲಿ ಒಂದೊಂದು ಗಿಡ ನೆಟ್ಟರೆ, ನಾನೊಂದು 500 ವೀಡಿಯೋ ಮಾಡಿಬಿಟ್ರೆ ದೊಡ್ಡ ಕಾಡೇ ಆಗಿಬಿಡುತ್ತೆ. ಹಂಗಾದ್ರೆ ಆಮೇಲೆ ಆ ಕಾಡಿಗೆ ದೊಡ್ಡ ಹೆಸರು ಇಡಬೇಕು ಯಾವುದಾದ್ರು. ಸೊ ಅದನ್ನ ಕಟ್ ಮಾಡಿಬಿಟ್ಟು ನೆಟ್ಬಿಡೋಣ. ಸೊ ಗಿಡನ ನೆಟ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಇದರ ಗ್ರೋತ್ ಹೆಂಗಾಗುತ್ತೆ, ಏನು ಕತೆ ಅಂತ. ಸೊ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಹಿಟ್ ದ ಲೈಕ್ ಬಟನ್, ಶೇರ್ ದಿ ವಿಡಿಯೋ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಗಿಡ ನೆಡಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಅದೇ ಗಿಡನ ನೆಡ್ತೀನಿ. ಯಾ, ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ ವಿದೌಟ್ ಡಿಪೆಂಡಿಂಗ್ ಆನ್ ಅದರ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಜೈ ಹಿಂದ್.